ಕೇಂದ್ರ ಸರ್ಕಾರದ ಆದೇಶದಂತೆ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ 7.5% ಮೀಸಲಾತಿಯನ್ನ ನೀಡಬೇಕೆಂದು ದಕ್ಷಿಣ ಕನ್ನಡ ವಾಲ್ಮೀಕಿ ನಾಯಕ ವಿವಿಧೋದ್ದೇಶ ಸೇವಾ ಸಂಘ ಆಗ್ರಹಿಸಿದೆ। ಈ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ವಾಲ್ಮೀಕಿ ನಾಯಕ ವಿವಿಧೋದ್ದೇಶ ಸೇವಾ ಸಂಘದ ಅಧ್ಯಕ್ಷರಾದ ಕುಮಾರ ವಿಎಚ್ ಅವರು ಪರಿಶಿಷ್ಟ ಪಂಗಡದಲ್ಲಿ ಸುಮಾರು 53 ಜಾತಿಗಳು ಸೇರಿರುತ್ತವೆ। ಪರಿಶಿಷ್ಟ ಪಂಗಡದ ಜನಸಂಖ್ಯೆಯು ಕರ್ನಾಟಕದಲ್ಲಿ ಸುಮಾರು 48 ಲಕ್ಷ ಜನರಿರುತ್ತಾರೆ। ಕೇಂದ್ರ ಸರ್ಕಾರದ ಆದೇಶದಂತೆ 7.5% ಮೀಸಲಾತಿಯನ್ನ ನೀಡಬೇಕೆಂದು ಆಗ್ರಹಿಸಿದರು। ವಾಲ್ಮೀಕಿ ಜನಾಂಗದ ಪರಿಶಿಷ್ಟ ಪಂಗಡಕ್ಕೆ ನಾಗಮೋಹನ್ ದಾಸ್ ಆಯೋಗದ ವರದಿಯು ಪರಿಶಿಷ್ಟ ಪಂಗಡಕ್ಕೆ 7.5% ಮೀಸಲಾತಿಯನ್ನ ಹೆಚ್ಚಿಸಬೇಕೆಂದು ವರದಿಯನ್ನ ನೀಡಿದ್ದಾರೆ। ಆದರೆ ಕರ್ನಾಟಕ ಸರ್ಕಾರವು ಮೀಸಲಾತಿಯನ್ನ ಹೆಚ್ಚಿಸದೆ ವಂಚಿಸಿದ್ದಾರೆ ಎಂದು ಹೇಳಿದರು। ಎಲ್ಲರ ಕೂಲಂಕುಷವಾಗಿ ಪರಿಶೀಲಿಸಲು ಕರ್ನಾಟಕ ಸರ್ಕಾರವು ಮಾನ್ಯ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಆಯೋಗವನ್ನು ರಚಿಸಿ ನಾಗಮೋಹನ್ ದಾಸ್ ವರದಿಯನ್ನು ಸಹ ತರಿಸಿಕೊಂಡಿರ್ತಾರೆ। ಆ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ 7.5% ಅನ್ನು ನೀಡಬೇಕಾಗಿ ಅವರು ವರದಿಯನ್ನು ನೀಡಿರ್ತಾರೆ। ಆದರೆ ನಮ್ಮ ರಾಜ್ಯ ಸರ್ಕಾರವು ಅದೆಲ್ಲವನ್ನೂ ಗಮನಿಸದೆ ಕೇಂದ್ರ ಸರ್ಕಾರದ ಆದೇಶವನ್ನು ಪಾಲಿಸದೆ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಪಾಲಿಸದೆ ಕೇವಲ 3% ಮಾತ್ರ ನಮ್ಮ ಪರಿಶಿಷ್ಟ ಪಂಗಡಕ್ಕೆ ನೀಡ್ತಾ ಇರ್ತಾರೆ।